ಪಾವಗಡ ತಾಲೂಕು ನಿಡಗಲ್ ಹೋಬಳಿ ಸಿಕೆಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಜಿಎಲ್ಪಿಎಸ್ ದೇವರಹಟ್ಟಿ ಶಾಲೆಯ ಹಂಚುಗಳು ಒಡೆದು ಹೋಗಿದ್ದು, ಇದರ ದುರಸ್ತಿಗೆ ಹಣ ಮಂಜೂರಾದರೂ ದುರಸ್ತಿ ಕಾರ್ಯ ನಡೆಸಿಲ್ಲ ಎಂದು ಎಸ್ಡಿಎಂಸಿ ಸದಸ್ಯರು ಹಾಗೂ ಪೋಷಕರ ನಡುವೆ ಮಾತಿನ ಚಕಮಕಿ ನಡೆಯಿತು. ಶಾಲೆಯ ಮೇಲ್ಛಾವಣಿಯ ಹೆಂಚು ಒಡೆದು ಹೋಗಿ ವಿದ್ಯಾರ್ಥಿಗಳಿಗೆ ಓದುವ ವಾತಾವರಣವಿಲ್ಲದಂತಾಗಿದೆ. ಮೇಲ್ಛಾವಣಿಯ ಹೆಂಚುಗಳು ಹೋಗಿ ಶಾಲೆಯೊಳಗೆ ಬಿಸಿಲು ಬೀಳುತ್ತಿದೆ. ಇದರ ದುರಸ್ತಿಗೆ 1 ಲಕ್ಷ ರೂಪಾಯಿಗಳು ಮಂಜೂರಾಗಿದ್ದರೂ ದುರಸ್ತಿ ಕಾರ್ಯ ನಡೆಸಲಾಗಿಲ್ಲ ಎಂದು ಪೋಷಕರು ಆರೋಪಿಸಿದರು. ತಕ್ಷಣವೇ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳು ಹಾಗೂ ಶಾಲೆಯ ಅಧಿಕಾರಿಗಳು ಈ ಸಂಬಂಧ ಕ್ರಮ ಕೈಗೊಳ್ಳಬೇಕು. ಶಾಲಾ ಕೊಠಡಿಯ ಮೇಲ್ಛಾವಣಿಯನ್ನು ಸರಿಪಡಿಸಬೇಕು ಎಂದು ಗ್ರಾಮಸ್ಥರು ಹಾಗೂ ಎಸ್ಡಿಎಂಸಿಯವರು ಅಧ್ಯಕ್ಷರು ಪೋಷಕರು ಒತ್ತಾಯಿಸಿದ್ದಾರೆ. ಈ ವೇಳೆ ಗ್ರಾಮಸ್ಥರಾದ ಪ್ರಭಾಕರ್, ಚಿತ್ತಣ್ಣ, ದೊಡ್ಡದಾಸಪ್ಪ, ಪೂಜಾರಪ್ಪ, ಈರಮುತ್ತಪ್ಪ, ಶಾರದಮ್ಮ, ಮಮತಾ ಮತ್ತಿತರರು ಭಾಗವಹಿಸಿದರು. ತೆಂಗಿನ ಮರಗಳ ಕಾಯಿ ಗರಿ ಉದುರಿ ಈ ಹೆಂಚೆಲ್ಲ ಸುಮಾರು ವರ್ಷಗಳಿಂದ ಪ್ರತಿ ವರ್ಷನೂ ರಿಪೇರಿ ಮಾಡ್ದಂಗೆಲ್ಲನೂ ಇದೇ ರೀತಿ ಒಡೆದೋಗ್ತಾ ಇದೆ. ಮಕ್ಕಳಿಗೆ ಪಾಠ ಮಾಡೋದಕ್ಕಾಗಲಿ, ಇಲ್ಲಿ ಕುತ್ಕೊಂಡು ಮಕ್ಕಳು ಕುಡಿಸ್ಕೊಂಡು ಪಾಠ ಮಾಡೋದಕ್ಕಾಗಲಿ ಬಹಳ ತೊಂದರೆ ಆಗಿದೆ. ಇದಕ್ಕೆ ಸುಮಾರು ಸಲ ಕೆಲವು ಅಧಿಕಾರಿಗಳಿಗೆ ಭೇಟಿ ನೀಡಿದಾಗೆಲ್ಲ ನಾವು ಈ ರೀತಿ ಪರಿಸ್ಥಿತಿ ನಮ್ಮ ಶಾಲೆಯಲ್ಲಿ ಉತ್ಪತ್ತಿ ಆಗ್ತಾ ಇದೆ, ಉದ್ಭವ ಆಗಿದೆ, ಇದೇನಾದರೂ ಮಾಡಿ ಸ್ವಲ್ಪ ಮಕ್ಕಳು ತೊಂದರೆ ಆಗದ ರೀತಿಯಲ್ಲಿ ಮುಂದುವರಿಸ್ರಿ ಅಂತ ನಮ್ದು ಹೇಳಿದಾಗ ಕೆಲವೆಲ್ಲ ಅಧಿಕಾರಿಗಳು ಎಲ್ಲ ಗಮನಕ್ಕೆ ತಂದಿದ್ದೀವಿ. ಸರ್, ಇದಕ್ಕೆ ಅನುದಾನ ಬಂದಿಲ್ಲ ಸರ್? ಇದಕ್ಕೆ ಅನುದಾನ ಯಾವುದೇ ನಮ್ಮ ಇಲಾಖೆಯಿಂದ ಬಂದಿಲ್ಲ. ಆದ್ರೆ ಬೇರೆ ಕಡೆಯಿಂದ ಬಂದಿರೋದು ನಮ್ಮ ಗಮನಕ್ಕೆ ಏನು ಬಂದಿಲ್ಲ. ಆದ್ರೂ ಸಣ್ಣ ಪುಟ್ಟ ಆಗಿದ್ದಾವೆ ಅಂತ ನಮ್ದು ಹೇಳ್ತಾ ಇದ್ದಾರೆ. ಆದ್ರೂ ಸರಿಯಾಗಿ ಸಮಂಜಸವಾಗಿ ಸಮರ್ಪಕವಾಗಿ ಆಗಿದ್ರು ಯಾವುದೇ ರೀತಿಯಾದಂತ ಬಳಕೆ ಸರಿಯಾಗಿ ಆಗಿಲ್ಲ. ಇದು ಎಷ್ಟು ವರ್ಷದ ಇದು? ಇದು 1984 ಇಂದ ಸರ್. ಇದು 1984 ಹಂಗೆ ಇದೆಯಾ? ಅಲ್ಲ, ಇದೆ ಹೆಂಚಿನ ಹೊದಿಕೆನೆ. ನಾವಿಲ್ಲಿ 2013 ಬಂದಿರೋದು. ಅವತ್ತಿಂದಲೂ ಸಹ ಇದು ಹೆಂಚಿನ ಹೊದಿಕೆನೆ ಇದೆ. ಹಲವು ಬಾರಿ ನಾವು ಕಚೇರಿಗೂ ಮನವಿ ಮಾಡಿದ್ದೇವೆ. ಕಚೇರಿ ಇಲಾಖಾ ಸಿಬ್ಬಂದಿ ನಾವು ಕಚೇರಿಯಲ್ಲಿ ಬಂದಿರ್ತಕ್ಕಂಥ ಸಂಬಂಧಪಟ್ಟ ಬಗ್ಗೆ ಮಾಹಿತಿ ಸಂಪೂರ್ಣ ಕೊಟ್ಟು CRP ಅವರು ಬರ್ತಾರೆ, ಅವ್ರಿಗೂ ಸಹ ಈ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಹೌದೌದು ಸರ್. ಮೊನ್ನೆ ECO ಸರ್ ಬಂದಿರೋ, ಅವ್ರಿಗೂ ಸಹ ಈ ಮಾಹಿತಿಯನ್ನ ಸ್ಪಷ್ಟವಾಗಿ ತಿಳಿಸಿದ್ದೀವಿ ಸರ್. ಪ್ರತಿ ವರ್ಷನೂ ಅಧಿಕಾರಿಗಳು ಭೇಟಿ ನೀಡಿದಂಥ ಸಮಯದಲ್ಲಿ ನಾವು ಅವ್ರಿಗೆ ಏನೇನು ಇದೆಯೋ ತೊಂದರೆ ಇದೆಯೋ ಈ ಶಾಲೆಯಲ್ಲಿ ಪ್ರತಿ ವರ್ಷನೂ ಅವ್ರಿಗೆ ಹೇಳ್ತಾ ಇದ್ದೀವಿ. ಅವರು ನಮ್ಮ ಭೇಟಿ ನೀಡಿದಾಗೆಲ್ಲ ನಮಗೆ ತಪಾಸಣೆ ಪುಸ್ತಕದಲ್ಲಿ ಬರೀತಾ ಇದ್ದಾರೆ. ಅವರು ಇದೇ ರೀತಿ ಆದರೆ ಸರ್, ನಾವು ಕೇಳ್ತಾ ಇರೋದು ಏನಂದರೆ, ಸ್ಕೂಲಿನ ವಿಚಾರ ಕೇಳ್ತಾ ಇದ್ದೀವಿ. ಇದು ಸುಮಾರು ವರ್ಷದಿಂದನ ಈ ಬೇರೆಟ್ಟು ಸ್ಕೂಲ್ ಅಂತಕ್ಕದ್ದು ಎಷ್ಟೇ ಸರ್ತಿ ರಿಪೇರಿ ಮಾಡಿದ್ರು ಆ ರಿಪೇರಿಯಿಂದ ಅದು ಇದಾಗಿಲ್ಲ. ಬರೀ ಹೆಂಚಿನ ಹೊದಿಕೆ ಆಗೈತೆ. ಅದು ಹೆಂಚು ಒಂದು ಕಡೆ ಕಲ್ಲು ಬೀಳ್ತದೆ, ಒಂದು ಕಲ್ಲು ಹಾಕ್ತಾರೆ, ಒಂದು ಕಡೆ ತೆಂಗಿನಕಾಯಿ ಬೀಳ್ತದೆ. ಅದರಿಂದ ಏಳು ಸರ್ತಿ ಹೆಂಚು ಹೊಲಿಸಿದ್ರು ಅದು ಬಿದ್ದೋಗ್ತೈತೆ. ಬೇರೆ ಥರ ಏನು RCC ಮೋಲ್ಡ್ ಗಿಲ್ಡು ಹಾಕೋ ಥರ ನಾವು ಕೇಳ್ಕೊತಾ ಇದ್ದೀವಿ ಮೇಲೆ ಅಧಿಕಾರಿಗಳಿಗೆ. ಮಕ್ಕಳಿಗೆ ಭಾಳ ತೊಂದರೆ ಆಗ್ತಾ ಐತೆ. ಅವ್ರು ಕೂತ್ಕೊಂಡು ಪಾಠ ಮಾಡೋ ಕೇಳೋ ಸ್ಥಿತಿಯಲ್ಲಿ ಇರಲ್ಲ. ಏನಾದರೂ ಹೆಂಚುಗಳು ಏನಾದರೂ ಮೇಲಿಂದ ಬಿದ್ದರೆ ಒಂದು ಏನಾದರೂ ಅನಾಹುತ ಆದರೆ ಅದಕ್ಕೆ ಶಿಕ್ಷಕರ ನೇರ ಜವಾಬ್ದಾರಿ ಆಗಿಬಿಡ್ತಾರೆ. ಅದರಿಂದ ಯಾವುದಾದ್ರೂ ಒಂದು ಅನುದಾನ ಅದನ್ನು ಯಾವುದಾದ್ರೂ ಒಂದು ಬಿಡುಗಡೆ ಮಾಡಿ ಈ ಶಾಲೆಯನ್ನು ಒಂದು RCCನ ಯಾವುದೋ ಒಂದು ಪರಿವರ್ತನೆ ಮಾಡಿ ಕೊಡಬೇಕು ಅಂತ ನಮ್ಮಲ್ಲಿ ಕಳಕಳಿಯ ಮನವಿ ಸರ್. ಅಲ್ಲ, ಮಕ್ಕಳಿಗೆ ಏನಾದರೂ ಭಯದ ವಾತಾವರಣ ಇದೆ ಸರ್. ಪಾಠ ಮಾಡೋದು ಕೂಡ ಜೀವ ಭಯ. ಮಳೆಗಾಲದಲ್ಲಿ ತುಂಬಾ ತೊಂದರೆ ಆಗುತ್ತಲ್ವಾ? ಆಕ್ಟಿವಿಟೀಸ್ ಮಾಡಿ ಹಾಕಿದ್ರು ಚಾರ್ಟ್ಸ್ ಅವೆಲ್ಲ ಫುಲ್ ನೆಂದೋಗ್ಬಿಡುತ್ತೆ. ಯಾವುದೇ ರೀತಿಯ ಮಾಹಿತಿ ನಮ್ಗೆ ಸಿಗೋದಿಲ್ಲ. ರೆಕಾರ್ಡ್ಸ್ ಎಲ್ಲ ಫುಲ್ಲು ಹಾಳಾಗ್ಬಿಟ್ಟಿದೆ ಸರ್. ರಿಪೇರಿ ಅಂದರೆ ಅದು ಎಷ್ಟು ಸರ್ತಿ ರಿಪೇರಿ ಮಾಡಿದ್ರು ಅಷ್ಟೇ. ಅದು ಮೋಲ್ಡ್ ಥರ ಮಾಡಿಕೊಡ್ರಿ ಮೇಲೆ ಅಧಿಕಾರಿಗಳಿಗೆ ಕೇಳ್ತಕ್ಕಂಥ ನಮ್ಮ. ಎಷ್ಟು ಸಲ ಅರ್ಜಿ ಕೊಟ್ಟಿದ್ದೀರಿ ಸರ್ ಈ ಸಲ? ನಾನೊಂದು 4-5 ಸತಿ ಇಲಾಖೆ ಕೊಟ್ಟಿದ್ದೀನಿ ಸರ್. ಆದರೂ ಗಮನಕ್ಕೆ ತಗೊಂಡಿಲ್ಲ. ಇಲಾಖೆ ಕೊಟ್ಟಿದ್ದೀವಿ. ಈ ಸತಿ ಏನೋ ನಮಗೆ ಇಲಾಖೆಯಲ್ಲಿ ಏನೋ ನಿಮ್ಮನ್ನು ಸೇರಿಸಿದ್ದೀವಿ ಅಂತ ಹೇಳಿದ್ದಾರೆ. ಅದು ಅನುದಾನ ಬಂದಾಗಲೇ ನಮಗೆ ಮಾಹಿತಿ ಸಿಗೋದು ಇಲಾಖೆಯಿಂದ. ಒಂದು 5-6 ಸತಿ ಕೊಟ್ಟಿದ್ದೀನಿ. ಅದು ತುಮಕೂರು ZPಗೂ ಕೊಟ್ಟು ಬಂದಿದೆ. ನೆನ್ನೆ ಅದನ್ನು ಒಂದು ಲೆಟರ್ ರಿಟರ್ನ್ ಬಂದಿದೆ ನನಗೆ. ಇದನ್ನು ಚಾನಲ್ ಮುಖಾಂತರನೇ ಕೊಡಿ ಅಂತ ಅರ್ಜಿ ಬಂದಿದೆ ನನಗೆ. ನಾವು ಏನು ಶ್ರಮ ಪಡಬೇಕೋ ಎಲ್ಲ ಪಟ್ಟಿದ್ದೀವಿ ಸರ್. ಸರಿ ರಾಮ, ನಮ್ಮ
ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammathumakuru.comಗೆ ಭೇಟಿ ನೀಡಿ.